ರೋಟರಿ ಕ್ಲಬ್ ಮಂಗಳೂರು ಸೌತ್ ವತಿಯಿಂದ ಮಂಗಳೂರಿನ ಜ್ಯೋತಿ ಸರ್ಕಲ್ನ ಬಲ್ಮಠದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ಕಾಲೇಜ್ ಬಲ್ಮಠದ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ರಸ್ತೆ ನಿಯಮದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ರೋಟರಿ ಕ್ಲಬ್ ಮಂಗಳೂರು ಸೌತ್ ವತಿಯಿಂದ ಮಂಗಳೂರಿನ ಜ್ಯೋತಿ ಸರ್ಕಲ್ನ ಬಲ್ಮಠದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರೋಟರಿ ಕ್ಲಬ್ ಡಿಸ್ಟ್ರಿಕ್ಟ್ ಗವರ್ನರ್ ಮೇಜರ್ ಡೋನರ್ ಜೋಸೆಫ್ ಮ್ಯಾಥ್ಯೂ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಕುಡಿಯುವ ನೀರಿನ ಘಟಕವು ಅನೇಕ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ. ಅಷ್ಟೇ ಅಲ್ಲದೆ ನೀರು ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾಗಿದೆ. ನೀರನ್ನ ಹಿತಮಿತವಾಗಿ ಬಳಸಬೇಕು ಎಂದು ಹೇಳಿದರು. Water is very precious and you have to use it in a very proper manner. And in your classes I am sure that your teachers must have told you that if there is a world war again, it is on the basis of water. Water will be the cause. And we know that everywhere the scarcity of water is there. And when such scarcity is there, the step taken by Mangalore South Club, Rotary Mangalore South, is well appreciated because it is for the help of the students and for the people who are waiting for the bus there. And Mangalore is, the known for its humidity and its... ಬಳಿಕ ಮಾತನಾಡಿದ ಟ್ರಾಫಿಕ್ ಎಸಿಪಿ ಮಂಜುನಾಥ್ ಶೆಟ್ಟಿ ಅವರು, ನೀರಿನ ಸಂರಕ್ಷಣೆಯು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನೀರು ಮತ್ತು ಗಾಳಿ ಮಾನವನಿಗೆ ಮುಖ್ಯವಾಗಿದೆ. ಅಷ್ಟೇ ಅಲ್ಲದೆ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಮೊಬೈಲ್ ಬಳಕೆಯನ್ನ ಮಾಡಬೇಡಿ ಎಂದು ತಿಳಿಸಿದ್ರು. ಮೊದಲು 50 ವರ್ಷದ ಹಿಂದೆ ನೀರು ಒಳ್ಳೆಯ ನೀರು ಅಂತ, ಈಗ ಒಳ್ಳೆಯ ನೀರು ಒಳ್ಳೆಯ ಗಾಳಿ ಸಹ ಮುಖ್ಯವಾಗಿದೆ. ಆ ನೀರನ್ನ ಯಾವ ರೀತಿ ನಾವು ಪರಿಸರದ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮಂತ ಮಕ್ಕಳು, ಬಹುಶಃ ನಮ್ಮ ಯುಗದಲ್ಲಿ ಬಹುಶಃ ಗಾಳಿ ಸಿಗಬಹುದು, ನಿಮ್ಮ ಯುಗದಲ್ಲಿ ಪುನಃ ಆಕ್ಸಿಜನ್ ಅನ್ನ ನೀರಿನ ಬಾಟ್ಲಿ ತಗೊಳ್ಬೇಕಾದಂತ ಅವಶ್ಯಕತೆ ಬರಬಹುದು. ಆದ್ರೆ ತಾವೆಲ್ಲರೂ ಸಣ್ಣ ಮಕ್ಕಳು, ಬಹುಶಃ ನಿಮ್ಗೆ ಆ ಒಂದು ಅರಿವು ಇರಲಿ, ಆ ನೀರನ್ನ ಯಾವ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡಬೇಕು ಹಾಗೂ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನ ತಾವು ಸಹ ಒಂದು ಗಮನದಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಒಂದು ಗಣನೀಯವಾದ ಒಂದು ಮಾಹಿತಿಯನ್ನು ನೀಡಬೇಕು ಅಂತ. ಬಲ್ಮಠ ಸರ್ಕಾರಿ ಮಹಿಳಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಟ್ರಾಫಿಕ್ ಅವೇರ್ನೆಸ್ ಕಾರ್ಯಕ್ರಮವು ನಡೆಯಿತು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಗೋಪಾಲಕೃಷ್ಣ ಭಟ್ ಅವರು ಮಾತನಾಡಿ, ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ನಿತ್ಯ ನಮ್ಮ ಮಂಗಳೂರು ನಗರದಲ್ಲಿ ಬೆಳೆಯುತ್ತಿರುವಂಥ ಸಂಚಾರಿ ವ್ಯವಸ್ಥೆಯಲ್ಲಿ, ವಾಹನಗಳ ವ್ಯವಸ್ಥೆಯಲ್ಲಿ ದಿನೇ ದಿನ ಅತಿಯಾಗ್ತಿದ್ದು ಇದ್ದ ರಸ್ತೆಗಳು ಮೊದಲಿನಂತೆಯೇ ಇದೆ. ಈ ಸಂದರ್ಭದಲ್ಲಿ ನಾನು ಮಂಗಳೂರಿನ ಸಾರ್ವಜನಿಕರು ವಿನಂತಿಸಿಕೊಳ್ಳುವುದೇನೆಂದರೆ, ಈ ಸಾರ್ವಜನಿಕರು ತಮ್ಮ ಕಚೇರಿ ಸಮಯ ಮುಗಿದ ನಂತರ ವಾಹನದ ಒತ್ತಡ ಇರುವ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಜಂಕ್ಷನ್ಗಳಲ್ಲಿ ಬಂದು ನಮ್ಮ ಸಂಚಾರಿ ಪೊಲೀಸರೊಂದಿಗೆ ಸಂಚಾರ ನಿಯಂತ್ರಣವನ್ನು ಮಾಡಲಿಕ್ಕೋಸ್ಕರ ಬಂದು ಸಹಕರಿಸಬೇಕು. ಈ ರೀತಿ ಮಾಡೋದರಿಂದ ಅಲ್ಲಲ್ಲೇ ವಾಹನಗಳು ಬ್ಲಾಕ್ ಆಗುವುದನ್ನು ತಡಿಬಹುದು. ಅದೇ ರೀತಿ ನಿಮ್ಮ ಸೇವೆಯನ್ನು ಸಮಾಜ ಸ್ಮರಿಸುತ್ತದೆ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ವಿನಂತಿಸುತ್ತೇನೆ. ಈ ವೇಳೆ ಬಲ್ಮಠ ಸರ್ಕಾರಿ ಮಹಿಳಾ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮೇರಿಯಟಿ ಜೆ ಮಸ್ಕರೇನಸ್, ಪಬ್ಲಿಕ್ ಇಮೇಜ್ ಚೇರ್ಮನ್ ಸತೀಶ್ ಬೋಳ, ರೋಟರಿ ಕ್ಲಬ್ನ ಸದಸ್ಯರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.